ತುಂಬದ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ದೇಶದ ಮಾತಾವರ್ಗದ ಜನಸಾಮಾನ್ಯರಿಗೆ ಒವ್ವೇ ಸಮಸ್ಯೆ ಆವಂದಿನಂಚ ಆಡಳಿತ ಕೊರ್ತುಂಡು ಆಂಡ ಇತ್ತದ ನರೇಂದ್ರ ಮೋದಿ ಸರ್ಕಾರ 4 ವರ್ಷಡು ದೇಶದ ಮಾತಾವರ್ಗದ ಜನಸಾಮಾನ್ಯರಿಗೆ ಮಲ್ತಿನ ಅನ್ಯಾಯದ ಎದುರು ಪ್ರತಿಭಟನೆ ಮಲ್ಪುವಂದು ಮಾಜಿ ಶಾಸಕರು ಬಿ.ಎ. ಮೊಯ್ದೀನ್ ಬಾವ ಪಂತೆರ ಓಟದ ಪೊರ್ತುಡು ಸುಳ್ಳು ಪಂಡದು ಜನಕ್ಲಿಗೆ ನಂಬಾದ ಪ್ರಧಾನಿಯಾಯಿನ ನರೇಂದ್ರ ಮೋದಿ ಕರಿನ 4 ವರ್ಷಡು ದೇಶದ ಮಾತಾವರ್ಗದ ಜನಸಾಮಾನ್ಯರಿಗೆ ಅನ್ಯಾಯವಾಗಿತ್ತರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತೆ, ಅಟ್ಟಿಲ್ ಗ್ಯಾಸ್ ಬೆಲೆ ಏರ್ತೆ, ನೋಟು ಬ್ಯಾನ್ ಕಷ್ಟ ನಷ್ಟ, ಕಪ್ಪು ಪಣದ ಅಂಕಿಅಂಶಲಿನ ಮಾಹಿತಿ ಇಜ್ಜಿ, ಜವಣಿರೆಗೆ ಬೇಲೆ ಸ್ವಂತ ಬೇಲೆ ಯೋಜನೆ ಕೊಡ್ತುಜೇರ, ಪ್ರತಿಯೊರಿಯನ ಅಕೌಂಟ್ಗೂ ಕಾಸು ಬೂರ್ದುಜಿ, GST ಹಿಡಿದು ಜನಕ್ಲಿಗೆ ಕಷ್ಟ ನಷ್ಟ, ಸರ್ಕಾರದ ಯೋಜನೆಲಿನ ಪ್ರಚಾರಗೂ ಭಾರಿ ಖರ್ಚಿ, ಒವ್ವೇ ಮಾಧ್ಯಮಗೂ ಪ್ರಧಾನಿಯರ್ನ ಬುಡುಮನಸ್ಥ ಸಂದರ್ಶನ ಸುದ್ದಿಕೂಟ, ಜಿಲ್ಲೆದ ಒವ್ವೇ ಯೋಜನೆ ಬಗೆಟ್ಟು ಲೋಕಸಭಾ ಸದಸ್ಯರು ಲೋಕಸಭೆ ಟಿಜಿ ಚರ್ಚೆ ಮಲ್ತುಜೇರ, ದೇಶಡೋರ್ಮೇಡ್ ಕೆರ್ಪುನ ಪೊಂಜಲ ನಿಮಿತ್ತ ಸಾಮೂಹಿಕ ಅತ್ಯಾಚಾರ ಹೆಚ್ಚಾತಂಡ, ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಮಾತಾವರ್ಗದ ಜನಸಾಮಾನ್ಯರಿಗೆ ನ್ಯಾಯ ಐತಂಡ, ಇತ್ತೆ ಅನ್ಯಾಯ ಹೆಚ್ಚಾತಂಡ. ಈ ಬಗೆಟ್ಟು ಪ್ರತಿಭಟನೆ ನಡಪಾದು ಹೋರಾಟ ಮಲ್ಪುವಂದು ಮಾಜಿ ಶಾಸಕರು ಬಿ.ಎ. ಮೊಯ್ದೀನ್ ಬಾವ ಪಂಡೇರ. ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಡಪಾಯಿನ ಸುದ್ದಿ ಕುಟ್ಟುಡು ಗುರುಕರ್ಯರು ಸುರೇಂದ್ರ ಬಿ ಕಂಬಳಿ, ಮೆಲ್ವಿನ್ ಪಿಂಟೋ ಸುದ್ದಿ ಕುಟ್ಟೊಡಿತಾರ. ಕಚ್ಚಾ ತೈಲ ಬೆಲೆ ಇಳಿಕೆಯಾದಂತಹ ಸಂದರ್ಭದಲ್ಲೂ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಜಾಸ್ತಿ ಮಾಡಿ, ಅದೇ ತರ ಮಹಿಳೆಯರು ವಿಶೇಷವಾಗಿ ಗ್ಯಾಸ್ ಬೆಲೆಯಲ್ಲಿ ಇವತ್ತು ಮತ್ತು ಅಂದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಇರುವುದಕ್ಕಿಂತಲೂ 80% ಜಾಸ್ತಿ ಮಾಡುವಂತಹ ಕೆಲಸವನ್ನು ಇವತ್ತು ಮಾಡಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿದೆ.